ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ. ಇವತ್ತಿನ ಈ ಧ್ಯಾನವನ್ನು ದೇವರ ವಾಕ್ಯವನ್ನು ಆಲಿಸುತ್ತಾ ನಾವು ಆರಂಭ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಿಂದ ವಾಚನ, ಅಧ್ಯಾಯ 5, ವಾಕ್ಯ 12ರಿಂದ 16 ತನಕ. ಜನರೆಲ್ಲರ ಕಣ್ಮುಂದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಪ್ರೇಷಿತರ ಮುಖಾಂತರ ನಡೆಯುತ್ತಿದ್ದವು. ಭಕ್ತ ವಿಶ್ವಾಸಿಗಳೆಲ್ಲರೂ ಸೊಲೊಮೋನನ ಮಂಟಪದಲ್ಲಿ ಸಭೆ ಸೇರುತ್ತಿದ್ದರು. ಹೊರಗಿನವರು ಅವರನ್ನು ಬಹಳವಾಗಿ ಹೊಗಳುತ್ತಿದ್ದರೂ ಅವರ ಸಂಗಡ ಸೇರಲು ಯಾರಿಗೆ ಧೈರ್ಯವಿರಲಿಲ್ಲ. ಆದರೂ ಪ್ರಭುವನ್ನು ವಿಶ್ವಾಸಿಸುತ್ತಿದ್ದ ಸ್ತ್ರೀ ಪುರುಷರ ಸಂಖ್ಯೆ ಅಧಿಕವಾಗುತ್ತಾ ಬಂದಿತು. ಪೇತ್ರನು ಹಾದು ಹೋಗುವಾಗ ಆತನ ನೆರಳಾದರೂ ಕೆಲವರ ಮೇಲೆ ಬೀಳಲೆಂದು ಜನರು ರೋಗಿಗಳನ್ನು ಹಾಸಿಗೆ ಅಥವಾ ಡೋಲಿಗಳ ಸಮೇತ ಹೊತ್ತು ತಂದು ಹಾದಿಯಲ್ಲಿ ಮಲಗಿಸುತ್ತಿದ್ದರು. ಜೆರುಸಲೇಮಿನ ಸುತ್ತಮುತ್ತಲಿನ ಊರುಗಳಿಂದಲೂ ರೋಗಿಗಳನ್ನು ಮತ್ತು ಪಿಶಾಚಿ ಪೀಡಿತರನ್ನು ಜನರು ತರುತ್ತಿದ್ದರು. ಎಲ್ಲರೂ ಸ್ವಸ್ಥರಾಗುತ್ತಿದ್ದರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಇಂಟೆನ್ಷನ್ ಅಂತ ಹೇಳಿದರೆ ನಮ್ಮ ಉದ್ದೇಶ ಒಳ್ಳೆದಿದ್ದರೆ ಮತ್ತೆ ಉಳಿದ ಕೆಲಸ ಸಾಂಗವಾಗಿ ನಡೆಯುತ್ತದೆ ಅಂತ ಹೇಳ್ತಾರೆ. ನಮ್ಮ ಉದ್ದೇಶ ಒಂದು ವೇಳೆ ಅದು ಸ್ವಾರ್ಥದಾಗಿದ್ದರೆ, ಕೆಡುಕಾಗಿದ್ದರೆ, ನಾವೆಷ್ಟು ಕೈಕಾಲು ಬಡಿದರೂ ಕೂಡ ಅದು ಸರಿ ದಿಕ್ಕಿನಲ್ಲಿ ಹೋಗುವುದಿಲ್ಲ. ಉದ್ದೇಶ ನಮ್ಮದು ನಿರ್ಮಲ ಇರಬೇಕು. ಆಗ ಜನರದನ್ನು ನೋಡ್ತಾರೆ ಮಾಡುವಂಥ ಕೆಲಸವನ್ನು, ಮತ್ತು ತನ್ನಿಂತಾನೆ ಮುಂದಕ್ಕೆ ಬಂದು ಅವರು ಸಹಾಯವನ್ನು, ನೆರವನ್ನು ನೀಡುತ್ತಾರೆ. ಯೇಸುವಿನ ಶಿಷ್ಯರು ಯೇಸುವಿನ ಸ್ವರ್ಗಾರೋಹಣ ಆದ ಮೇಲೆ ಆ ಕೆಲಸವನ್ನು ಅವರು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಬಂದರು. ಅವರೆಲ್ಲರೂ ಕೂಡ ನಮಗೆ ತಿಳಿದ ಹಾಗೆ ಸಾಮಾನ್ಯ ಮನುಷ್ಯರು. ವಿಶೇಷ ಶಕ್ತಿ ಅವರಲ್ಲಿದ್ದಿದ್ದಿಲ್ಲ, ಪ್ರತಿಭೆಗಳು ಇದ್ದಿದ್ದಿಲ್ಲ, ಅವರ ಹತ್ರ ಸೊತ್ತು ಇದ್ದಿಲ್ಲ. ಆದರೆ ಏನಿತ್ತು ಅಂತ ಹೇಳಿದರೆ ಒಂದು ಹುಮ್ಮಸ್ಸಿತ್ತು. ತಾವೇನನ್ನು ನೋಡಿದ್ದೇವೆ ಕಳೆದ 3 ವರ್ಷಗಳಲ್ಲಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಯಾಕೆಂತ ಹೇಳಿದರೆ ನಮ್ಮ ಸ್ವಾಮಿ ಯೇಸು ಸ್ವಾಮಿ ಅದಕ್ಕೋಸ್ಕರ ತಮ್ಮ ಜೀವವನ್ನು ಬಲಿದಾನವಾಗಿ ನೀಡಿದ್ದಾರೆ. ಅದನ್ನು ನೋಡಿದಂಥ ಈ ಯೇಸುವಿನ ಶಿಷ್ಯರು ನಿರ್ಮಲ ಒಂದು ಮನಸ್ಸನ್ನು ಹಿಡಿದುಕೊಂಡು ಅವರು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಬಂದರು. ನೋಡಿ, ಈ ಪೇತ್ರ ಅಥವಾ ಯೋಹಾನ ಅಥವಾ ಅಂದ್ರೇಯ ಅಥವಾ ಫಿಲಿಪ್ಪ ಅವರಿಗೆ ಅದ್ಭುತ ಮಾಡುವಂಥ ಶಕ್ತಿ ಇದ್ದಿಲ್ಲ. ಅವರಷ್ಟಕ್ಕೆ ಅವರು ಅದ್ಭುತ ಮಾಡುವಂಥ ವ್ಯಕ್ತಿಗಳಲ್ಲ. ಅವರು ಯಾಕಂತ ಹೇಳಿದ್ರೆ ಬೆಸ್ತರು, ಖಾಲಿ ಮೀನು ಹಿಡಿಯಲಿಕ್ಕೆ ಮಾತ್ರ ಅವರಿಗೆ ತಿಳಿದಿತ್ತು. ಅದರಲ್ಲಿ ಕೂಡ ಅವರು ಸೋತಿದ್ದರು. ನಾವು ನೋಡಿದರೆ ಯೋಹಾನನ ಸುವಾರ್ತೆ ಅಧ್ಯಾಯ 21, ಇಡೀ ರಾತ್ರಿ ಅವರು ಮೀನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದರು, ಬಲೆ ಬೀಸಿದರು, ಏನೂ ಸಿಗಲಿಲ್ಲ ಅವರಿಗೆ. ಯೇಸು ಸ್ವಾಮಿ ಬಂದು ಒಂದೇ ಒಂದು ಮಾತನ್ನು ನುಡಿದರು, ಅವರಿಗೆ ಇಷ್ಟು ಸಿಕ್ಕಿದೆ ಅಂತ ಹೇಳಿದರೆ ಬಲೆಯನ್ನು ಎಳೆದುಕೊಂಡು ತರಲಿಕ್ಕೆ ಆಗಲಿಲ್ಲ.
ಅದಕ್ಕಾಗಿ ಅವರು ಎಷ್ಟು ನುರಿತ ಬೆಸ್ತರಾಗಿದ್ದರೂ ಕೂಡ ಅವರ ಕೆಲಸದಲ್ಲಿ ಅವರು ಸೋಲನ್ನು ನೋಡಿದ್ದರು ಹಲವು ಬಾರಿ. ಆದರೆ ಈಗ ಏನಾಯ್ತು ಅಂತ ಹೇಳಿದರೆ ಅವರ ಕಸುಬು ನೋಡಿ ಮೀನು ಹಿಡಿಯುವಂಥದ್ದು, ಈಗ ಅವರು ಮಾಡಲಿಕ್ಕೆ ಇರುವಂಥ ಕೆಲಸ ನೋಡಿ ಸುವಾರ್ತೆಯನ್ನು ಸಾರುವಂಥದ್ದು. ಸುವಾರ್ತೆಯನ್ನು ಸಾರಬೇಕಿದ್ರೆ ಈ ಶಾಸ್ತ್ರ ತಿಳಿದಿರಬೇಕು, ದೇವರ ವಾಕ್ಯ ಓದಿದವರಾಗಿರಬೇಕು, ಮತ್ತು ಅವರು ಮಾತನಾಡುವಂಥ ವ್ಯಕ್ತಿಗಳು ವಾಗ್ಮಿಗಳಾಗಿರಬೇಕು. ಇದ್ಯಾವುದು ಕೂಡ ಅವರ ಹತ್ರ ಇರಲಿಲ್ಲ. ಆದರೆ ಅವರ ಹತ್ರ ಮನಸ್ಸಿತ್ತು, ಒಳ್ಳೆಯ ಮನಸ್ಸು. ನಾವು ಕೂಡ ಈ ಕೆಲಸ ಕಾರ್ಯಕ್ಕೆ ನಮ್ಮ ಸಹಕಾರ ನೆರವನ್ನು ನೀಡಬೇಕು, ಅದರಿಂದ ಪ್ರಯೋಜನ ಪಡೆಯಲಿಕ್ಕೆಲ್ಲ ಎಂದು ಕೂಡ. ಇಲ್ಲಿ ಏನು ಭಕ್ತ ವಿಶ್ವಾಸಗಳು ತರ್ತಾರೆ ಅದನ್ನು ಕೊಂಡೋಗಿ ಅವರ ಕುಟುಂಬಕ್ಕೆ ಕೊಡಲಿಲ್ಲ. ಅವರು ಕೂಡ ಕುಟುಂಬಸ್ಥರು ಅವರಿಗೆ ಕೂಡ ಕುಟುಂಬ ಇತ್ತು. ಆದರೆ ಅವರು ಏನು ಮಾಡಲಿಲ್ಲ ಅಂತ ಹೇಳಿದರೆ ಅಲ್ಲಿ ಬಂದದಂತನ್ನು ಅವರು ತೆಗೆದುಕೊಂಡು ಸ್ವಲ್ಪ ಅವರ ಮನೆಯವರಿಗೆ ಅಥವಾ ಇನ್ನು ಯಾರ ಸಂಬಂಧಿಕರಿಗೆ ಕೊಡಲಿಲ್ಲ. ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಂಚಿಕೊಟ್ಟರು ಎಲ್ಲರಿಗೆ. ಅವರ ಆ ಒಂದು ಶುದ್ಧ ಮನಸ್ಸನ್ನು ನೋಡಿ ದೇವರಿಗೆ ಅವರಿಗೆ ಒಂದು ವಿಶೇಷವಾದ ಆಶೀರ್ವಾದವನ್ನು ನೀಡಿದರು. ಎಂಥದ್ದಂತ ಹೇಳಿದರೆ ದೇವರ ವಾಕ್ಯವನ್ನು ಸಾರುವಂಥದ್ದು. ಜೀವನದಲ್ಲಿ ಅವರು ದೇವರ ವಾಕ್ಯವನ್ನು ಅವರು ಎಲ್ಲಿ ಕೂಡ ಕಲಿತುಕೊಂಡಿರಲಿಲ್ಲ. ಆದರೆ ಈಗ ಅವರು ಸರಳವಾಗಿ ನೇರವಾಗಿ ಅವರು ಮಾತನಾಡ್ತಾರೆ. ಎಲ್ಲಿಂದ ಬಂತಂತ ಹೇಳಿದರೆ ದೇವರು ಅವರಿಗೆ ನೀಡಿದಂಥ ಆಶೀರ್ವಾದ. ಅದರ ಜೊತೆಯಾಗಿ ಅವರು ಅದ್ಭುತಗಳನ್ನು ಕೂಡ ಮಾಡ್ತಾರೆ. ಎಂಥ ಅದ್ಭುತಗಳು ಅಂತ ಹೇಳಿದರೆ ಕುಂಟನು ಎದ್ದು ನಡೆಯುವಂಥ ಮಾಡುವಂಥದ್ದು. ಪಿಶಾಚಿ ಬಾಧೆಯಿಂದ ಕಷ್ಟಪಡುತ್ತಿದ್ದ ಹುಡುಗಿಯನ್ನು ಆ ಪಿಶಾಚಿಯಿಂದ ಸೌಖ್ಯ ಮಾಡುವಂಥದ್ದು. ಹೀಗೆ ಸತ್ತವರನ್ನು ಎಬ್ಬಿಸುವಂಥ ಕಾರ್ಯಗಳು ಯಾರು ಮಾಡಿದರು? ಈ ಸಾಮಾನ್ಯ ಮನುಷ್ಯರು. ಹೇಗೆ ಸಾಧ್ಯವಾಯಿತು ಅವರಿಗೆ? ಹೇಗೆ ಸಾಧ್ಯವಾಯಿತು? ಅದು ಅವರ ಮಾನವ ಶಕ್ತಿಯಿಂದ ಅಲ್ಲ ಪ್ರಿಯರೇ, ಖಂಡಿತವಾಗಿ ಇದು ದೇವರು ಕೊಟ್ಟಂಥ ಶಕ್ತಿ. ಯಾಕಂತ ಹೇಳಿದರೆ ಅವರು ಅವರನ್ನೇ ದೇವರ ಸಾಧನೆಗಳಾಗಿ ತಮ್ಮನ್ನೇ ಅರ್ಪಿಸಿದರು. ಅವರು ತಮ್ಮನ್ನೇ ದೇವರಿಗೆ ಕೊಟ್ಟರು, ನೀವು ನಮ್ಮನ್ನು ಉಪಯೋಗ ಮಾಡಿರಿ ಎಂಬುದಾಗಿ. ಅದನ್ನು ದೇವರು ಪಡೆದುಕೊಂಡು ಅವರನ್ನು ಉಪಯೋಗಿಸಿದರು ದೇವರ ಸಾಮ್ರಾಜ್ಯವನ್ನು ಹರಡಿಸಲಿಕ್ಕೆ. ಹಾಗಂತ ಅವರು ಕೆಲಸವನ್ನು ಮಾಡುವಾಗ, ಈ ಅದ್ಭುತ ಕಾರ್ಯಗಳನ್ನು ಮಾಡುವಾಗ, ಸುವಾರ್ತೆಯನ್ನು ಸಾರುವಾಗ ಅವರಿಗೆ ಕಷ್ಟಗಳು ಬಂದಿಲ್ಲ ಎಂಬುದಲ್ಲ. ಬೇಕಾದಷ್ಟು ಕಷ್ಟಗಳು ಬಂದಿದ್ದವು. ಚಡಿಯೇಟಿ ಕೊಟ್ಟಿದ್ದರು, ಅವರಿಗೆ ಸೆರೆಮನೆಯಲ್ಲೇ ಹಾಕಿದ್ದರು, ದಂಡಿಸಿದ್ದರು, ಪ್ರಶ್ನಿಸಿದ್ದರು, ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಕಿರುಕುಳ ಕೊಡಲಿಕ್ಕೆ ಎಲ್ಲವನ್ನು ಕೊಟ್ಟಿದ್ದರು. ಆದರೂ ಕೂಡ ಅವರಲ್ಲಿ ಒಂದು ದೃಢತೆ ಇತ್ತು, ನಾವು ಈ ಕಾರ್ಯಕ್ಕಾಗಿ ನಮ್ಮ ಜೀವವನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ ಎಂಬುದಾಗಿ. ಅದಕ್ಕಾಗಿ ಅವರು ಇದ್ದಲ್ಲೇ ಇರಲಿಲ್ಲ. ನಮಗೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಮನೆ ಬಿಟ್ಟು ದೂರ ಹೋಗುವುದೆಂಬುದರೆ ಸ್ವಲ್ಪ ಏನೋ ನಮಗೆ ಮನಸ್ಸಿನಲ್ಲಿ ಅಪಧೈರ್ಯ ಆಗ್ತದೆ. ಏನಾಗ್ತದೆ ಏನು, ನಮಗಿದ್ದಲ್ಲಿ ಇರುವುದಂತ ಹೇಳಿದರೆ ಏನು ಕೂಡ ಸಂಕೋಚ ಇರುವುದಿಲ್ಲ. ಎಲ್ಲವೂ ಕೂಡ ಸರಿಯಾಗಿ ಉಂಟು, ನಮಗೆ ಬೇಕಾದಂಥ ವಸ್ತುಗಳು ಮತ್ತು ಏನು ಬೇಕು ಎಲ್ಲಿ ಉಂಟು ಎಲ್ಲ ನಮಗೆ ತಿಳಿದುಂಟು. ಒಂದು ಹೊರಗಡೆ ಹೋಗಿ ಹಾಕಿದರೆ ನಮ್ಮನ್ನು ಅಥವಾ ಬೇರೆಯಲ್ಲಿ ಹೋದರೆ ನಾವೇನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಅಪರಿಚಿತರಾಗ್ತವೆ. ನಮಗೆ ಜೀವಿಸುವುದು ಹೇಗೆ, ಯಾರನ್ನು ಭೇಟಿ ಮಾಡೋದು, ಎಲ್ಲಿಂದ ಏನನ್ನು ತರುವುದೆಂಬ ಒಂದು ಅಪಧೈರ್ಯ ನಮ್ಮಲ್ಲಿ ಇರ್ತದೆ. ಆದರೆ ಪ್ರೇಷಿತರು ಹಾಗಲ್ಲ. ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದಾಗೆ ಅವರು ಕುಟುಂಬಸ್ಥರು. ಅವರೇನು ಮಾಡಲಿಲ್ಲ ಅಂತ ಹೇಳಿದರೆ ಜೆರೂಸಲೇಮಿನಲ್ಲೇ ನಿಲ್ಲಿಲ್ಲ. ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲೆಲ್ಲೂ ಹೋದರು ಸುವಾರ್ತೆಯನ್ನು ಸಾರಲಿಕ್ಕೆ. ಅದು ಕೂಡ ಅವರ ಜನರ ಮಧ್ಯದಲ್ಲಿ ಅಲ್ಲ, ಬೇರೆ ಬೇರೆ ಜನರಲ್ಲಿ. ಏನು ಬೇರೆ ಭಾಷೆ ಮಾತನಾಡುವವರು, ಏನು ಬೇರೆ ಅವರ ಧರ್ಮ ಇರಬಹುದು ಅಥವಾ ಏನು, ಅವರ ಮಧ್ಯದಲ್ಲಿ ಹೋಗಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಿದರು. ಅದರ ಜೊತೆಗೆ ಅವರಿಗೆ ದೇವರು ಏನು ಕೊಟ್ಟರಂತ ಹೇಳಿದರೆ ಈ ಸೂಚಕ ಕಾರ್ಯಗಳು, ಅದ್ಭುತಗಳನ್ನು ಮಾಡುವಂಥ ಶಕ್ತಿಯನ್ನು ಕೂಡ ನೀಡಿದರು. ಎಲ್ಲವನ್ನು ಅವರು ಈ ಒಂದು ಉದ್ದೇಶಕ್ಕಾಗಿ ಅವರು ಉಪಯೋಗಿಸಿದರು. ಆ ಉದ್ದೇಶ ಏನಂತ ಹೇಳಿದರೆ ದೇವರ ಸಾಮ್ರಾಜ್ಯ, ಜನರಿಗೆ ಸಂತೋಷ ಸಿಗಬೇಕು, ಜನರಿಗೆ ನೆಮ್ಮದಿ ಸಿಗಬೇಕು, ಅವರ ಕಷ್ಟಗಳಿಂದ ಅವರಿಗೆ ಬಿಡುಗಡೆ ಬೇಕು, ದೇವರಲ್ಲಿ ಅವರು ನಂಬಿಕೆ ನೀಡಬೇಕು.
ಇದೆಲ್ಲವನ್ನು ಹೇಳ್ತಾ ಹೋದರು ಎಲ್ಲ ಕಡೆಯಲ್ಲಿ. ಅದನ್ನು ನೋಡಿ ಜನರು ಸಂತೋಷಪಟ್ಟರು ಮತ್ತು ಜನರು ಸಭೆಗೆ ಸೇರ್ತಾ ಬಂದರು. ಅದ್ಭುತ ಕಾರ್ಯಗಳನ್ನು ಮಾಡಿದರು, ಮತ್ತು ಸುವಾರ್ತೆಯನ್ನು ಸಾರಿದರು, ಜನರು ಬಂದರು, ಮತ್ತು ನೆರವು ನೀಡಿದರು, ಅವರಿಗೆ ಶಕ್ತಿ ಬಂತು. ಪ್ರಿಯರೇ, ನಮ್ಮಲ್ಲಿ ಒಂದು ಉದ್ದೇಶ ಎಂಬುದು ಅದು ಸರಿಯಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ನಾವೇನು ಕೂಡ ಸ್ವಾರ್ಥಕ್ಕಾಗಿ ಕೆಲಸ ಮಾಡುವುದಿಲ್ಲ, ನಾವು ಯಾರನ್ನು ಕೂಡ ವಂಚಿಸುವುದಿಲ್ಲ, ಯಾರನ್ನು ಕೂಡ ತೊಂದರೆಗೆ ಒಳಪಡಿಸುವುದಿಲ್ಲ. ಏನಾದರೂ ಇದ್ದರೂ ಕೂಡ ಅದನ್ನು ನಾವು ಇತರರಿಗೆ ಸಹಾಯ ಮಾಡಲಿಕ್ಕೆ ಮಾತ್ರ ಇರುವುದು ಅಂತ ಒಂದು ನಮ್ಮಲ್ಲಿ ಒಂದು ಗುರಿ ಇದ್ದರೆ, ಮತ್ತು ಅದಕ್ಕೋಸ್ಕರ ನಾವು ಸಹಾಯ ಮಾಡ್ತಾ ಹೋದರೆ ಜನರು ನಮಗೆ ಸಹಾಯ ಮಾಡ್ತಾರೆ, ಜನರು ನಮ್ಮ ನೆರವಿಗೆ ಬರ್ತಾರೆ, ಜನರು ನೋಡ್ತಾರೆ ದೇವರ ಕಾರ್ಯಗಳು. ಬೇಕಾದಷ್ಟು ಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತಾ ಇವೆ ನಮ್ಮ ಸುತ್ತಮುತ್ತ, ಅನೇಕ ಸಂಸ್ಥೆಗಳು. ಅವರಷ್ಟಕ್ಕೆ ಅವರ ಹತ್ರ ಏನಿಲ್ಲ ಸಂಪತ್ತು, ಆದರೆ ಅವರು ಮಾಡುವಂಥ ಒಳ್ಳೆಯ ಕಾರ್ಯಗಳನ್ನು ನೋಡಿ ಜನರು ಅವರ ನೆರವಿಗೆ ಬರ್ತಾರೆ. ಯಾಕಂತ ಹೇಳಿದರೆ ಅವರು ಇತರ ಅಗತ್ಯದಲ್ಲಿದ್ದಂಥ ಜನರಿಗೆ ನೆರವನ್ನು ನೀಡ್ತಾರೆ. ಅದಕ್ಕೋಸ್ಕರ ಈ ಕೆಲಸದಲ್ಲಿ ನಾವು ಸಹಭಾಗಿಗಳಾಗ್ಬೋದೇ? ಖಂಡಿತವಾಗಿ ಆಗ್ಬೋದು. ಯಾಕಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಅಸಾಧ್ಯ ಇರಬಹುದು. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಜವಾಬ್ದಾರಿಗಳಿವೆ, ಕುಟುಂಬಗಳಿವೆ, ಮತ್ತು ನಮಗೆ ನಮ್ಮ ಕೆಲಸ ಎಂಬುದಿದೆ. ಹಾಗಂತ ಈ ಕೆಲಸದಲ್ಲಿ ನಾವೇಗೆ ಸಹಭಾಗಿಗಳಾಗುವುದು? ಮೊದಲನೇದಾಗಿ ಪ್ರಿಯರೇ, ನಾವು ಇಂಥ ಕೆಲಸಗಳಿಗೋಸ್ಕರ ಪ್ರಾರ್ಥಿಸಬೇಕು. ಕರ್ತರಾದ ದೇವರೇ, ಪ್ರಪಂಚದಲ್ಲಿ ಅನೇಕ ಮಂದಿ ಇದ್ದಾರೆ, ತುಂಬ ಉಳ್ಳವರು, ಅವರ ಮನಸ್ಸಿಗೆ ಬೆಳಕನ್ನು ನೀಡು. ಅವರವರ ಅಂತಃಕರಣದ ಕಣ್ಣುಗಳನ್ನು ತೆರೆಯಲಿ. ಅಗತ್ಯದಲ್ಲಿರುವಂಥ ತುಂಬ ಜನರಿದ್ದಾರೆ, ತಮ್ಮನ್ನೇ ಬಚ್ಚಿಟ್ಟುಕೊಳ್ಳುವುದರ ಬದಲಾಗಿ ಅವರು ಇತರರಿಗೆ ನೀಡಲಿ. ಇದರಿಂದ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳು ದೂರ ಸರಿಯಲಿ ಅಂತ ನಾವು ಪ್ರಾರ್ಥಿಸ್ಬೋದು. ಏನು ಹಣ ಕೊಡಬೇಕಾಗಿಲ್ಲ, ನಾವು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಏನು ಹಣ ಕೊಡಬೇಕಾಗಿಲ್ಲ. ನಮಗೆ ತಿಳಿದುಂಟು ಎಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ ಅಂತ ಹೇಳಿ. ನಾವು ಒಂದು ಒಳ್ಳೆಯ ಮಾತನ್ನು ಇತರರಿಗೆ ಹೇಳ್ಬೋದು, ನೋಡಪ್ಪ ಸಂಸ್ಥೆಯಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ನಡೆಯುತ್ತದೆ, ನೀನು ನೀಡಂತ ಹೇಳಬೇಕಾಗಿಲ್ಲ, ಆದರೆ ನಾವು ಅದನ್ನು ಹೇಳ್ಬೋದು. ನಾವು ತುಂಬ ಇಂಥ ಕೆಲಸಗಳನ್ನು ಅರಿತಿದ್ದೇವೆ, ಅದನ್ನು ಇತರರಿಗೆ ಹೇಳ್ಬೋದು. ಏನು ನಮಗೆ ಕಷ್ಟ ಇಲ್ಲ ಅದರಲ್ಲಿ ಹೇಳುವುದರಲ್ಲಿ, ಒಳ್ಳೆಯ ಕೆಲಸಗಳಾಗ್ತವೆ ಅಂತ ಹೇಳ್ಬೋದು. ಮತ್ತು ಯಾರದನ್ನು ಕೇಳ್ತಾರೆ ಅವರಿಗೆ ಒಂದು ವೇಳೆ ಅನ್ನಿಸಿದರೆ ಅವ್ರು ಕೊಡ್ಬೋದು, ಇಲ್ಲದಿದ್ದರೆ ಇರ್ಬೋದು. ಆದರೆ ನಾವು ನಮ್ಮ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ಬೋದು. ನಮಗೇನು ಒಳಿತು ಗೊತ್ತುಂಟೋ ಅದನ್ನು ಇತರರಿಗೆ ಹೇಳುವುದರಲ್ಲಿ ತಪ್ಪಿಲ್ಲ, ನಮಗೆ ನಷ್ಟ ಇಲ್ಲ. ಮೂರನೇದಾಗಿ, ಕೆಲವು ಬಾರಿ ನಮಗೆ ಅಗತ್ಯ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಇತರರಿಗೆ ಕೊಡಲಿಕ್ಕೆ ಹೋಗಿ ನಂತರ ನಾವು ಕಷ್ಟದಲ್ಲಿ ಬೀಳಬೇಕಾಗಿಲ್ಲ. ಆದರೆ ಕೆಲವು ಬಾರಿ ಹೀಗೆ ಇರ್ತದೆ, ನಮಗೆ ಗೊತ್ತುಂಟು ಏನಂತ ಹೇಳಿದ್ರೆ ನಮ್ಮ ಹತ್ರ ಇರುವಂಥದ್ದು ಅದು ನಮಗೆ ಬೇಕಾಗಿರುವುದಕ್ಕಿಂತಲೂ ಜಾಸ್ತಿ ಉಂಟಂತ ಹೇಳಿಕೊಂಡು, ಅಂಥ ಸಂದರ್ಭದಲ್ಲಿ ನಾವೇನಾದರೂ ಇತರರಿಗೆ ಸಹಾಯ ಖಂಡಿತವಾಗಿಯೂ ಮಾಡ್ಬೋದು. ಅಷ್ಟೊಂದು ಕೊಟ್ಟದರಿಂದ ನಮ್ಮ ಅಗತ್ಯಗಳಿಗೆ ಏನು ಕಡಿಮೆ ಬೀಳುವುದಿಲ್ಲ, ನಮ್ಮ ಜೀವನ ಪರ್ಯಂತ ನಮಗೆ ಸಾಕಾಗ್ತದೆ. ಅದಕ್ಕಾಗಿ ನಾವು ಸ್ವಲ್ಪವನ್ನು ಇತರರಿಗೆ ನೀಡಿದರೆ ಏನು ಕೂಡ ನಮಗೆ ನಷ್ಟ ಆಗುವುದಿಲ್ಲ ಎಂಬುದು ತಿಳಿದಿದ್ದರೆ ನಾವು ಅದನ್ನು ಕೊಡ್ಬೋದು ಖಂಡಿತವಾಗಿ. ಇವುಗಳು ಚಿಕ್ಕ ಚಿಕ್ಕ ಅದ್ಭುತಗಳು ಪ್ರಿಯರೇ. ನಮ್ಮಲ್ಲಿರುವಂಥದ್ದು ನಾವು ಇತರ ಹತ್ರ ಹಂಚಿಕೊಳ್ಳುವುದು ಇರ್ಬೋದು. ನಮ್ಮ ಈ ಅರಿವು ಅಥವಾ ಜಾಣ್ಮೆ ಅದನ್ನು ಇತರ ಹತ್ರ ನಾವು ಹಂಚಿಕೊಂಡಾಗ ಮಾಹಿತಿ ಏನಾಗ್ತದೆ ಹೇಳ್ತಾರೆ, ತುಂಬ ಜನರಿಗೆ ಹೋಗ್ತದೆ. ಮತ್ತು ಅದರಿಂದಾಗಿ ಒಳ್ಳೆಯ ಕೆಲಸಗಳು ದ್ವಿಗುಣಗೊಳ್ಳುತ್ತಾ ಹೋಗ್ತವೆ. ಎಂಥ ಒಂದು ಅದ್ಭುತ ಕಾರ್ಯ ಆಗ್ತದೆ ನೋಡಿ. ನಾವೇನು ಕೂಡ ಅದಕ್ಕಾಗಿ ವ್ಯಯ ಮಾಡಲಿಲ್ಲ, ಆದರೆ ಒಂದು ಒಳ್ಳೆಯ ಆಡಿದ್ದು ನಾವು, ಮತ್ತು ನಾವು ಪ್ರಾರ್ಥಿಸಿದ್ದು, ಅದರಿಂದ ಎಷ್ಟು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಉಂಟು. ನಂತರ ಖಂಡಿತವಾಗಿಯೂ ನಮ್ಮಲ್ಲಿ ಇದ್ದದನ್ನು ಇತರ ಹತ್ರ ಹಂಚಿಕೊಳ್ಳುವುದು ಅದು ಖಂಡಿತವಾಗಿ ದೊಡ್ಡ ಕಾರ್ಯನೇ. ಯಾಕಂತ ಹೇಳಿದರೆ ದಾನ ಮಾಡುವುದು ಯಾರಿಂದಲೂ ಕೂಡ ಸ್ವೀಕಾರ ಮಾಡುವುದಕ್ಕಿಂತ ಅದು ತೃಪ್ತಿ ಜಾಸ್ತಿ. ಆದರೆ ಹೇಳ್ತಾರೆ ಏನಂತ ಹೇಳಿದ್ರೆ, ನಾವು ಪಡೆಯುವುದಕ್ಕಿಂತ ಯಾರ ಹತ್ರ ಹಂಚಿಕೊಂಡರೆ ಅದರಲ್ಲಿ ಸಿಗುವಂಥ ತೃಪ್ತಿ, ಸಂತೋಷ ಅದು ತುಂಬ ಅಧಿಕ ಅಂತ ಹೇಳಿಕೊಂಡು, ನಮಗೇನಾದರೂ ಯಾರಾದರೂ ಗಿಫ್ಟ್ ಕೊಟ್ಟರೆ ಸಂತೋಷ ಆಗ್ತದೆ.
ನಾವು ನೋಡ್ತೇವೆ, ಹಿಂದೆ ಮುಂದೆ ನೋಡ್ತೇವೆ, ಓದಿ ನೋಡ್ತೇವೆ, ಎಲ್ಲವನ್ನು ನೋಡ್ತೇವೆ. ಆದರೆ ನಾವೇನಾದರೂ ಇತರರಿಗೆ ಕೊಟ್ಟಾಗ ಅವರ ಮುಖದಲ್ಲಿ ಬರುವಂಥ ಒಂದು ಸಂತೋಷ, ನಗು, ಮತ್ತು ಅವರಿಗೆ ಆಗುವಂಥ ಒಂದು ತೃಪ್ತಿ, ಅದನ್ನು ಯಾವುದರಿಂದ ಕೂಡ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಮಿಗಿಲಾದಂಥ ಒಂದು ತೃಪ್ತಿ ನಮ್ಮ ಹೃದಯದಲ್ಲಿ. ನಾನು ಇನ್ನೊಬ್ಬರ ಮುಖದಲ್ಲಿ ಒಂದು ನಗುವನ್ನು ತಂದಿದ್ದೇನೆ, ಇನ್ನೊಬ್ಬರ ಮುಖದಲ್ಲಿ ಸಂತೋಷವನ್ನು ತಂದಿದ್ದೇನೆ ಎಂಬುವಂಥ ಒಂದು ಸಂತೋಷ ಉಂಟು. ಅದನ್ನು ಯಾವುದರಿಂದ ಕೂಡ ಹೋಲಿಕೆ ಮಾಡಲಿಕ್ಕೆ, ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ದೊಡ್ಡ ಸಂತೋಷ, ಅದು ಆಶೀರ್ವಾದ. ಅನೇಕ ಬಾರಿ ನಾವು ಯೋಚನೆ ಮಾಡೋದುಂಟು, ಯಾರು ಕೊಡ್ತಾರಂತ. ಕೊಡುವವರು ಕೊಡಲಿ, ಆದರೆ ನಾವು ಕೂಡ ಕೊಡಲಿಕ್ಕೆ ಕಲಿಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಕೂಡ ಸಂತೃಪ್ತರಾಗ್ತೇವೆ. ನನಗೆ ಕೊಟ್ಟದನ್ನು ನನಗೋಸ್ಕರ ಮಾತ್ರ ಉಪಯೋಗ ಮಾಡಲಿಲ್ಲ, ಸ್ವಾರ್ಥಿಯಾಗಿ ಬದುಕಲಿಲ್ಲ, ಬದಲಾಗಿ ಇತರರಿಗೆ ಕೂಡ ಕೊಟ್ಟಿದ್ದೇನೆ ಎಂಬ ಒಂದು ತೃಪ್ತಿ, ಆನಂದ ನಮಗೆ ಕೂಡ ಸಿಗುತ್ತದೆ. ನಾವು ಯಾರನ್ನು ಮುಟ್ಟಿ ಗುಣಪಡಿಸುವಂಥ ಅದ್ಭುತ ಶಕ್ತಿ ನಮ್ಮಲ್ಲಿ ಇರದೇ ಇರಬಹುದು, ಆದರೆ ಸ್ವಲ್ಪವನ್ನು ಇತರ ಹತ್ರ ಹಂಚಿಕೊಳ್ಳುವಂಥ ಶಕ್ತಿ ಖಂಡಿತವಾಗಿ ನಮ್ಮಲ್ಲಿ ಉಂಟು. ಸ್ವಲ್ಪವನ್ನು, ತುಂಬ ಕೊಡಬೇಕಾಗಿಲ್ಲ. ಏನು ಸಾಧ್ಯ ಉಂಟು ಅದು ಉಳಿದವರಿಗೆ ಕೂಡ ತಿಳಿಯುತ್ತದೆ, ಏನಾದರೂ ಕೊಟ್ಟಿದ್ದಾರೆ ಅವರು. ಅದು ಕೂಡ ಒಂದು ಅದ್ಭುತ. ಹಲವು ಬಾರಿ ನಾವು ಯೋಚನೆ ಮಾಡ್ತೇವೆ, ಅದ್ಭುತ ಅಂತ ಹೇಳಿದರೆ ನಾವು ಇತರರಿಗೆ ಮುಟ್ಟಿ ಗುಣಪಡಿಸುವುದು ಅಥವಾ ಏನಾದರೂ ಪ್ರವಾದನೆ ಮಾಡುವುದು ಮತ್ತು ಅದರಿಂದ ಒಳಿತಾಗುವುದು, ಅದು ಮಾತ್ರ ಅದ್ಭುತ ಅಂತ ಅಲ್ಲ. ಅದರ ಜೊತೆಗೆ ಇಂಥ ಅದ್ಭುತಗಳು, ಅನೇಕ ಅದ್ಭುತಗಳನ್ನು ನಾವು ಮಾಡ್ಬೋದು. ಭಕ್ತ ವಿಶ್ವಾಸಿಗಳು ಯಾವ ರೀತಿ ಈ ಒಂದು ತಮ್ಮಲ್ಲಿದ್ದದನ್ನು ಹಂಚಿಕೊಂಡ್ರು ಇತರ ಹತ್ರ, ಮತ್ತು ಅದರ ಮೇಲೆ ಆಶೀರ್ವಾದ ಬಿತ್ತು, ಅದು ಕೂಡ ಆಶೀರ್ವಾದ. ನೋಡಿ, ಯೇಸು ಸ್ವಾಮಿಯ ಪ್ರವಚನವನ್ನು ಕೇಳಲಿಕ್ಕೆ ಎಷ್ಟು ಸಾವಿರಾರು ಜನರು ಬಂದರು, ಸಾವಿರಾರು ಜನರು. ಆದರೆ ಯೇಸು ಸ್ವಾಮಿ ನೋಡಿದರು ಜನರ ಮನಸ್ಸು. ಒಬ್ಬ ಹುಡುಗ, ಅವನಲ್ಲಿದ್ದಂಥ ಸ್ವಲ್ಪ ಇದ್ದಿರ್ಬೋದು, ಆತನಿಗೋಸ್ಕರ ತಂದದ್ದು, ಆತನು ಏನು ಮಾಡಿದಾನೆ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಕೊಟ್ಟನು. ಯೇಸು ಸ್ವಾಮಿಗೆ ತೋರಿಸ್ಲಿಕ್ಕೆ ಬೇಕಿತ್ತು. ಏನಂತ ಹೇಳಿದರೆ, ಏನಾಗ್ತದೆ ನೋಡಿ, ನಾವು ಸ್ವಲ್ಪದನ್ನು ಕೊಟ್ಟಾಗ ಯಾವ ರೀತಿ ದೇವರು ಆಶೀರ್ವಾದವನ್ನು ನೀಡ್ತಾರೆ ಎಂಬುದಾಗಿ. ತುಂಬ ಆಶೀರ್ವಾದಗಳು, ಬೇಕಾದಷ್ಟು ಆಶೀರ್ವಾದಗಳು. ಸಾವಿರಾರು ಜನರಿಗೆ ಬೇಕಾದಷ್ಟು ಆಹಾರ ಅಲ್ಲಿ ದೊರೆಯಿತು. ಎಲ್ಲಿಂದ ಬಂತು? 5 ರೊಟ್ಟಿ ಮತ್ತು 2 ಮೀನು. ಒಬ್ಬನಿಗೆ ಮಾತ್ರ ಸಾಕೇನು, ಆದರೆ ಸಾವಿರಾರು ಜನರಿಗೆ ಸಿಕ್ಕಿತದು. ಅದೇ ಪ್ರಕಾರ ನಮಗೆ ತಿಳಿದಿರಲಿಕ್ಕಿಲ್ಲ, ನಾನು ಇಷ್ಟು ಸ್ವಲ್ಪ ಕೊಡುವಾಗ ಅದು ಎಲ್ಲಿಗೆ ಸಾಕು ಎಂಬುದಾಗಿ ನಾವು ಯೋಚಿಸ್ಬೋದು. ಆದರೆ ದೇವರಿಗೆ ಗೊತ್ತುಂಟು ಯಾವ ರೀತಿಯಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡಬೇಕು, ಎಲ್ಲರಿಗೆ ಬೇಕಾಗುವಾಗೆ ಯಾವ ರೀತಿಯಲ್ಲಿ ಅದು ಸಿಗಬೇಕಂತ ದೇವರಿಗೆ ಗೊತ್ತುಂಟು. ಅದಕ್ಕಾಗಿ ನಾವು ನಮಗೆ ಏನು ಸಾಧ್ಯ ಉಂಟು ಅದನ್ನು ಕೊಟ್ಟರೆ ಅದರಲ್ಲಿ ದೇವರ ಅದ್ಭುತವನ್ನು ಮಾಡ್ತಾರೆ. ಬೇಕಾದಷ್ಟು ಜನರಿಗೆ ಸಿಗುವಾಗೆ ಮಾಡ್ತಾರೆ ಅವರು. ಪ್ರಿಯರೇ, ನಾವು ಕೂಡ ಇತರರಿಂದ ಪಡೆದುಕೊಂಡದಲ್ವೇ, ನಮಗೆ ನೇರವಾಗಿ ಮೇಲೆ ಆಕಾಶದಿಂದ ಬಂದಿಲ್ಲ. ಅದಕ್ಕಾಗಿ ದೇವರು ಬೇರೆಯವರ ಮುಖಾಂತರ ನಮಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕೂಡ ಇತರರಿಗೆ ಕೊಡಬೇಕು. ಆಗ ನಮ್ಮ ಜೀವನದಲ್ಲಿ, ಇತರ ಜೀವನದಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತವೆ, ನಡೆಯಲಿ. ಕರ್ತರಾದ ದೇವರೇ, ಭಕ್ತ ವಿಶ್ವಾಸಿಗಳು ತಮ್ಮ ಮಧ್ಯೆ ಜೀವಿಸ್ತಿರುವಾಗ ನಿಮ್ಮಲ್ಲಿ ನಂಬಿಕೆ ಇಟ್ಟರು, ಪ್ರಾರ್ಥನೆ ಮಾಡಿದರು, ತಮ್ಮಲ್ಲಿದ್ದದನ್ನು ಅವರು ಇತರ ಹತ್ರ ಹಂಚಿಕೊಂಡರು. ಪ್ರೇಷಿತರು ತಮ್ಮ ಜೀವದ ಹಂಗನ್ನು ತೊರೆದು ಸುವಾರ್ತೆಯನ್ನು ಸಾರಲಿಕ್ಕೆ ಮುಂದಾದರು. ನೀವು ಅವರ ಮನಸ್ಸನ್ನು ನೋಡಿ ಅವರಿಗೆ ಬೇಕಾದಂಥ ಶಕ್ತಿಯನ್ನು ನೀಡಿದಿರಿ. ಪ್ರತ್ಯೇಕವಾಗಿ ಅದ್ಭುತಗಳನ್ನು ಮಾಡುವಂಥ ಶಕ್ತಿಯನ್ನು ನೀಡಿದಿರಿ. ಅವರು ಅನಕ್ಷರಸ್ಥರಾದರೂ ಕೂಡ ಅವರು ಮಾಡಿದಂಥ ಕೆಲಸದಿಂದಾಗಿ ಸಭೆಯು ಬೆಳೆಯುತ್ತಾ ಹೋಯಿತು. ವಿಶ್ವಾಸಿಗಳು ಬರುತ್ತಾ ಅವರು ಸಭೆಯನ್ನು ಸೇರಿದರು. ಕರ್ತರಾದ ದೇವರೇ, ನಮ್ಮ ಜೀವನದಲ್ಲಿ ನೀವು ಕೊಟ್ಟದ್ದು ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಅನೇಕ ವಿಷಯಗಳು, ಸಂಗತಿಗಳಿವೆ. ಅದರಲ್ಲಿ ಸ್ವಲ್ಪದನ್ನು ನಾವು ಇತರರ ಹತ್ರ ಹಂಚಿಕೊಳ್ಳಿಕ್ಕೆ ಬೇಕಾದಂಥ ಉದಾರ ಮನಸ್ಸನ್ನು ನೀವು ನಮಗೆ ದಯ ತೋರಿಸಿರಿ. ಇದರಿಂದಾಗಿ ನಾವು ಕೂಡ ಪುಣ್ಯ ಕಟ್ಟಿಕೊಳ್ಳುವೆವು, ಇತರರಿಗೂ ಕೂಡ ಒಳಿತಾಗುವುದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದವನ್ನು ದಯಪಾಲಿಸಿರೆಂದು ನಿಮ್ಮ ಪ್ರಾರ್ಥಿಸುತ್ತೇವೆ.
ನಮ್ರತೆಯಿಂದ ಬೇಡುತ್ತೇವೆ. ಈ ಪ್ರಾರ್ಥನೆಯನ್ನು ನಿಮಗೆ ಸಲ್ಲಿಸುತ್ತೇವೆ. ನಿಮ್ಮ ಪುತ್ರರು ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.